ಬಾರಕೂರು ಬ್ರಹ್ಮಲಿಂಗ ವೀರಭದ್ರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದಕ್ಷಿಣ ಕನ್ನಡ ಪದ್ಮಶಾಲಿ ಮಹಾಸಭಾ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ವಿದ್ಯಾವರ್ಧಕ ಸಂಘ ಉಡುಪಿ ಮತ್ತು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲಾ 8 ಪ್ರಾಥಮಿಕ ನೇಕಾರರ ಸೇವಾ ಸಹಕಾರಿ ಸಂಘ 16 ಶ್ರೀ ವೀರಭದ್ರ ದೇವಸ್ಥಾನಗಳ ಆಡಳಿತ ಮುಕ್ತೇಸರರ ಉಪಸ್ಥಿತಿಯಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯು ಜರುಗಿತು. ಕಾರ್ಯಕ್ರಮದಲ್ಲಿ ವಾಸ್ತುತಜ್ಞ ಡಾಕ್ಟರ್ ಬಸವರಾಜ್ ಶೆಟ್ಟಿಗಾರ್ ಅವರು ಮಾತನಾಡಿ, ಇಂದಿನ ಆಧುನಿಕ ಕಾಲದಲ್ಲೂ ನೇಕಾರರು ಮಾನವರ ಮತ್ತು ಸಮಾಜದ ಒಂದು ಭಾಗವಾಗಿದ್ದಾರೆ. ನೇಕಾರರು ಇರದ ಜಗತ್ತು ನೇಕೆಡ್ ಎಂದರು. ನೇಕಾರರು ಇಲ್ಲ ಅಂತ ನಾನು ಹೇಳಿದಾಗ ಎಲ್ಲರೂ ನೇಕೆಡ್ ಆಗಿ ಇಲ್ಲಿವರೆಗೆ ಇರಬೇಕಾಗ್ತದೆ. ದೇವತೆಗಳಿಗೆ ಬಟ್ಟೆ ತೊಡಿಸಿದಂತಹ ನಮ್ಮ ಜನಾಂಗ ಇಂಥ ಒಂದು ವೈಭವದ ಕಾರ್ಯಕ್ರಮವನ್ನ ಎಷ್ಟು ಜನ ಇದ್ರೆ ಎಂಬುದು ಮುಖ್ಯ ಅಲ್ಲ, ಮನಸ್ಸಿಗೆ ಸ್ಪಂದಿಸುವುದು ಎಷ್ಟು ಜನ ಎಂಬುದು ಮುಖ್ಯ. ನಮ್ಮ ಪ್ರಾಸ್ತಾವಿಕ ಭಾಷಣದ ಹೇಳಿದ್ರೆ ನಮಗೆ ಸಹಕಾರ ಇಲ್ಲ ಅಂತ ಹೇಳಿ, ಸಹಕಾರ ಇಲ್ಲ ಅಂತ ಹೇಳಲಿಕ್ಕೆ ಅಂದ್ರೆ ಬಹುಶಃ ಇವತ್ತು ನಮ್ಮ ಹೆಗಲ ಮೇಲೆ ಶಾಲೆಯನ್ನು ಹಾಕಿದ್ದಾರೆ. ಈ ಶಾಲೆಗೆ ಬಹುಶಃ 450 ರೂಪಾಯಿ ಬೀಳ್ತದಂತೆ. ಇದೇ ಸನ್ಮಾನದ ಶಾಲೆ ಜರಿ ಶಾಲೆ ಬರೀ 100 ರೂಪಾಯಿಗೆ ಶಾಖದ ಜರಿ ಶಾಲೆ ಹಾಕಿ ಸನ್ಮಾನ ಮಾಡ್ತಾರೆ. ಇದನ್ನ ನಾವು ಪ್ರಚಾರ ಮಾಡ್ಬೇಕು. ಅಂಗಡಿಯಲ್ಲಿ ಮೂಲವಾದಂತಹ ಈ ಬಟ್ಟೆಯೇ ನಮ್ಮ ಜನಾಂಗದವರು ನಾವೇ ಪ್ರಚಾರ ಮಾಡಬೇಕು. ಯಾಕೆ ಪ್ರಚಾರ ಮಾಡಬೇಕು? ಎಲ್ಲಿ ಹೊರಗಡೆ ಉಪಯೋಗ ಬರ್ತದೆ ಅಂತ ಹೇಳಿದ್ರೆ, ಈ ಹೆಂಗಸರಿಗೆ ನಮ್ಮ ಬಟ್ಟೆ ಉಡ್ತಾರೆ, ಅದು ನಾವೇ ಇರಲಿ, ಆ ಬಟ್ಟೆ ಇರುವಂತಹದ್ದು ಮತ್ತೆ ಪಾಲಿಸ್ಟರ್ ಯಾವ್ದಾದ್ರು ಬಿಸಾಕುದೇ ಕಡೆ ಮತ್ತೆ ಬೆಂಕಿ ಹಿಡಿಯುವುದಿಲ್ಲ. ಆದ್ರೆ ಇದನ್ನ ಮನೆಲ್ಲ ಹೊಡ್ಲಿಕ್ಕೆ ಆಗ್ತದೆ, ಮಲಗುವಾಗ ಸೀರೆ ಹೊದಲಿಕ್ಕೆ ಆಗ್ತದೆ. ಮಕ್ಕಳಿಗಂತೂ ಯಾವ್ದು ಹುಟ್ಟಿದಂತ ಮಕ್ಕಳಿಗೆ ಬೇಕಾದ ಕಾಟನ್, ಯಾವ ರೇಷ್ಮೆ ಬೇಡ, ಯಾವುದು ಬೇಡ. ಈ ಸಂದರ್ಭದಲ್ಲಿ ಹಿರಿಯ ನೇಕಾರ ಚೇರ್ಕಾಡಿ ಗೋಪಾಲ್ ಶೆಟ್ಟಿಗಾರ್, ನಾನಾ ವಿಭಾಗದ ನೇಕಾರ ಸಹಕಾರಿಯ ಹಿರಿಯ ಮಹಿಳಾ ಮತ್ತು ಪುರುಷ ನೇಕಾರರನ್ನ ಸನ್ಮಾನಿಸಲಾಯಿತು. ಕೈಮಗ್ಗದ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟದ ಆಯೋಜನೆಯನ್ನ ಮಾಡಲಾಗಿತ್ತು. ದೇವಸ್ಥಾನದ ಅಧ್ಯಕ್ಷ ಶ್ರೀನಿವಾಸ್ ಶೆಟ್ಟಿಗಾರ್, ರಂಗನಕೆರೆ ಮಹಾಸಭಾದ ಅಧ್ಯಕ್ಷ ರವಿ ಶೆಟ್ಟಿಗಾರ್, ಬಾರ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಾಂತರಾಮ್ ಶೆಟ್ಟಿ, ನಾನಾ ಪ್ರಮುಖರಾದ ಲಕ್ಷ್ಮಣ್ ಕೊಡಿಯಾಲ್ಬೈಲ್, ಗೋಪಾಲ್ ಶೆಟ್ಟಿಗಾರ್, ಪ್ರೇಮಾನಂದ ಶೆಟ್ಟಿಗಾರ್, ಸಂಜೀವ್ ಶೆಟ್ಟಿಗಾರ್, ರಾಘವ ಶೆಟ್ಟಿಗಾರ್, ಚಂದ್ರಶೇಖರ್ ಶೆಟ್ಟಿಗಾರ್, ವಿಶಾಲಾಕ್ಷಿ ಶೆಟ್ಟಿಗಾರ್, ರತ್ನಾಕರ್ ಇಂದ್ರಾಳಿ, ಮಾಧವ ಶೆಟ್ಟಿಗಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.